ಕಷ್ಟಪಟ್ಟು ಬೆಳೆದು ಕಬ್ಬು ಬೆಳೆಯನ್ನ ಇಂದು ಸರ್ಕಾರಿ ಕಾರ್ಖಾನೆಗಳು ತಮ್ಮ ಲಾಭಕ್ಕಾಗಿ ಬೆಳೆದ ನಿಂತಹ ಕಬ್ಬು ಬೆಳೆಯನ್ನ ಸುಟ್ಟು ಕಡಿಯಲು ಮುಂದಾಗಿದ್ದು, ಇದರಿಂದ ಕಬ್ಬು ಬೆಳೆದ ರೈತನಿಗೆ ತೀವ್ರವಾಗಿ ಹಾನಿಯಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ತಮ್ಮ ಲಾಭಕ್ಕಾಗಿ ಕಬ್ಬು ಬೆಳೆಯನ್ನ ಸುಟ್ಟು ಕಡಿಯುತ್ತಿರುವುದರಿಂದ ರೈತರಿಗೆ ತೀವ್ರ ನಷ್ಟ ಅನುಭವಿಸುವಂತಾಗಿದೆ. ಈ ಕಬ್ಬನ್ನ ಸುಟ್ಟು ಕಟಾವು ಮಾಡುವುದರಿಂದ ಕಬ್ಬು ಬಿಸಿಲಿಗೆ ನೀರು ಬಿಡಲು ಪ್ರಾರಂಭಿಸುತ್ತದೆ. ಇದರಿಂದ ಕಬ್ಬು ಬೆಳೆ ತೂಕ ಕಡಿಮೆ ಬರುವುದರಿಂದ ರೈತನಿಗೆ ಕಬ್ಬನ್ನ ಸುಟ್ಟು ಕಡಿಯುವುದರಿಂದ ತೀವ್ರ ಸಂಕಷ್ಟಕ್ಕೆ ತುತ್ತಾಗ್ತಾ ಇದ್ದಾನೆ. ಈ ರೀತಿ ಕಬ್ಬನ್ನ ಸುಟ್ಟು ಕಡಿಯುವುದರಿಂದ ಕಾರ್ಖಾನೆ ಮಾಲೀಕರಿಗೆ ಲಾಭದಾಯಕವಾಗಿರಬಹುದು ಹಾಗೂ ಇಂತಹ ಕೂಲಿ ಕೆಲಸಕ್ಕೆ ಕಾರ್ಮಿಕರು ಕಡಿಮೆ ಬಳಕೆಯಾಗಬಹುದು ಎನ್ನುವ ದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಯನ್ನ ಬೆಂಕಿ ಹಚ್ಚಿ ಸುಟ್ಟು ಕಡಿಯಲು ಮುಂದಾಗುತ್ತಾರೆ. ಈ ರೀತಿ ಕಬ್ಬು ಕಟಾವು ಮಾಡುವುದರಿಂದ ಕಾರ್ಮಿಕರಿಗೆ ಸುಟ್ಟ ಬೂದಿಯಿಂದ ಕಬ್ಬು ಕಟಾವು ಮಾಡುವಾಗ ಆ ಸುಟ್ಟ ಧೂಳಿನಿಂದ ರೈತರ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಕಬ್ಬು ಬೆಳೆದ ರೈತರಿಗೆ ಇದರಿಂದ ಮೋಸವಾಗ್ತಾ ಇದ್ದು, ಇದರಿಂದ ರೈತ ಕಬ್ಬಿನ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗ್ತಾ ಇಲ್ಲ.